ಲಾಕ್ಡೌನ್ ಸಂದರ್ಭದಲ್ಲಿ ಜನತೆಗೆ ಆಹಾರ ಸಾಮಗ್ರಿಗಳನ್ನು ಕೊರೋನಾ ಸೋಂಕಿತರಿಗೆ ಉಚಿತ ಚಿಕಿತ್ಸೆಯನ್ನು ಒದಗಿಸಬೇಕು ಹಾಗೂ ಸೀಲ್ ಡೌನ್ ಪ್ರದೇಶಗಳ ಜನರ ಸಂಕಷ್ಟಗಳಿಗೆ ಸ್ಪಂದಿಸಬೇಕು ಎಂಬ ಬೇಡಿಕೆಗಳನ್ನು ಮುಂದಿಟ್ಟು ಸಿಪಿಎಂ ನೇತೃತ್ವದಲ್ಲಿ ಭಿತ್ತಿಚಿತ್ರ ಪ್ರದರ್ಶಿಸುವ ಮೂಲಕ ಧರಣಿ ನಡೆಯಿತು. ಧರಣಿತರರನ್ನುದ್ದೇಶಿಸಿ ಮಾತನಾಡಿದ ಡಿವೈಎಫ್ಐ ರಾಜ್ಯಾಧ್ಯಕ್ಷ ಮುನೀರ್ ಕಟ್ಟಿಪಳ್ಳ, ಈ ಹಿಂದಿನ ಲಾಕ್ಡೌನ್ನಿಂದಾಗಿ ದುಡಿಯುವ ವರ್ಗದ ಜನತೆ ತೀರ ಸಂಕಷ್ಟಗಳಿಗೆ ಒಳಗಾಗಿದ್ದು, ಈಗ ಮತ್ತೆ ವಿಧಿಸಿರುವ ಲಾಕ್ಡೌನ್ನಿಂದ ಕಂಗಾಲಾಗಿದ್ದಾರೆ. ಆದ್ದರಿಂದ ಉದ್ಯೋಗವಿಲ್ಲದೆ, ಕಾಸಿಲ್ಲದೆ, ಆಹಾರವಿಲ್ಲದೆ ಪರದಾಡುವ ತೀರ ಬಡ ಕಾರ್ಮಿಕರಿಗೆ ಆಹಾರ ಸಾಮಗ್ರಿಗಳನ್ನು ಜಿಲ್ಲಾಡಳಿತ ಒದಗಿಸಬೇಕು ಎಂದು ಆಗ್ರಹಿಸಿದರು. ಮಾಲೀಕರು ಜಿಲ್ಲಾಡಳಿತ ಮತ್ತು ರಾಜಕಾರಣವನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ. ಅವರ ಹಿತಾಸಕ್ತಿಯನ್ನ ಅವರು ಯಾವ ಮಟ್ಟಕ್ಕೆ ಹೋಗಿ ಆದರೂ ರಕ್ಷಣೆ ಮಾಡ್ತಾರೆ ಹೊರತು ನಿಮ್ಮ ಈ ರೀತಿಯ ಬಾಯಿ ಮಾತಿನ ಆದೇಶಗಳನ್ನು ಅವರು ಯಾವತ್ತೂ ಕೂಡ ಪಾಲಿಸಿದ್ದನ್ನು ನಾವು ನೋಡಿಲ್ಲ. ಅದರಿಂದಾಗಿ ಕೇವಲ ಉಚಿತ ಚಿಕಿತ್ಸೆ ಕಾರ್ಯಗಳೇನು, ತಾರತಮ್ಯ ಇಲ್ಲದೆ ಎಲ್ಲರಿಗೂ ಒಂದೇ ರೀತಿಯಿಂದ ದೊರಕುತ್ತದ ಅನ್ನುವಂಥದ್ರ ಬಗ್ಗೆ ನೀವು ಉತ್ತರ ಕೊಟ್ಟಿಲ್ಲ. ನಮಗೆ ಇವತ್ತು ನಂಬಿಕೆ ಇಲ್ಲ. ಮಾಲೀಕರು ಜಿಲ್ಲಾಡಳಿತ ಮತ್ತು ರಾಜಕಾರಣವನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ. ಅವರ ಹಿತಾಸಕ್ತಿಯನ್ನ ಅವರು ಯಾವ ಮಟ್ಟಕ್ಕೆ ಹೋಗಲೇನು, ತಾರತಮ್ಯ ಇಲ್ಲದೆ ಎಲ್ಲರಿಗೂ ಒಂದೇ ರೀತಿಯಿಂದ ದೊರಕುತ್ತದ ಅನ್ನುವಂಥದ್ರ ಬಗ್ಗೆ ನೀವು ಉತ್ತರ ಕೊಟ್ಟಿಲ್ಲ. ನಮಗೆ ಇವತ್ತು ನಂಬಿಕೆ ಇಲ್ಲ ನಿಮ್ಮ ಹೇಳಿಕೆಗಳ ಮೇಲೆ. ಇದರ ಬಗ್ಗೆ ಸರಿಯಾದ ರೀತಿಯಾದಂಥ ನಿಗಾ ಇವತ್ತು ಇರಬೇಕಾಗತ್ತೆ. ಯಾಕೆಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಇವತ್ತು ಆಳ್ತಾ ಇರುವವರೇ, ಇಲ್ಲಿಯ ರಾಜಕಾರಣವನ್ನ ಜಿಲ್ಲಾಡಳಿತವನ್ನ ನಿಯಂತ್ರಣ ಮಾಡ್ತಾ ಇರುವವರು ಜಿಲ್ಲೆಯಲ್ಲಿ. ಈ ಸಂದರ್ಭದಲ್ಲಿ ಸಿಪಿಎಂ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಮಂಡಳಿಯ ಸದಸ್ಯ ಜಿ ಬಾಲಕೃಷ್ಣ, ಸಿಪಿಎಂ ಮಂಗಳೂರು ನಗರ ದಕ್ಷಿಣ ಕಾರ್ಯದರ್ಶಿ ಸುನಿಲ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು.